ಕಾಪು ಕೊಪ್ಪಲಂಗಡಿ ವಾಸುದೇವ ಸ್ವಾಮಿ ದೇವಸ್ಥಾನದಲ್ಲಿ ವಾಸುದೇವ ಭಜನಾ ಮಂಡಳಿ ಮತ್ತು ಮುಲ್ಲಮುಠ ಸಮಿತಿಯ ಅನಾದಿ ಕಾಲದಿಂದ ಏನು ನಮ್ಮ ತುಳುನಾಡಿನ ಸಂಸ್ಕೃತಿ ಸಂಸ್ಕಾರ ಇದರ ಬಗ್ಗೆ ಕಾಳಜಿ ಇಟ್ಕೊಂಡು ಬಹುಶಃ ಇಂದಿನ ಕಾಲದಲ್ಲಿ ಎಲ್ಲ ಮರೆಯಾಗಿದೆ. ನಮ್ಮ ನಾಗರ ಪಂಚಮಿಯಿಂದ ಹಿಡಿದು ಪ್ರಾರಂಭವಾಗಿ ದೀಪಾವಳಿ ಹಿಂದೂಗಳಲ್ಲಿ ದೊಡ್ಡ ಹಬ್ಬ ಅಂತ ನಮ್ಮ ಒಂದು ಪ್ರತೀತಿ. ದೀಪಾವಳಿಯ ಮುಂಚಿನ ದಿವಸ ನರಕ ಚತುರ್ಥಿ. ಕೆಲವೆಲ್ಲ ನಮ್ಮ ಹಿಂದಿನ ಹಿರಿಯರು ಅನಾದಿ ಕಾಲದಿಂದ ಕೆಲವೆಲ್ಲ ಹಬ್ಬಗಳನ್ನು ಆಚರಿಸ್ತಾ ಇದ್ದಾರೆ. ಆದರೆ ಈಗಿನ ಕಾಲದಲ್ಲಿ ಈಗ ನಮ್ಮ ಆಧುನಿಕ ಯುಗದಲ್ಲಿ ದಿನಾಲೂ ಹಬ್ಬ ಆಗಿದೆ. ಆದ್ದರಿಂದ ಕಷ್ಟ ಕಾಲದ ಹಬ್ಬಗಳ ಆಚರಣೆ ಈಗ ಮರೆಯಾಗಿದೆ. ಆದರೆ ವಾಸುದೇವ ಸ್ವಾಮಿ ದೇವಸ್ಥಾನದ ಈ ವಾಸುದೇವ ಸ್ವಾಮಿ ಭಜನಾ ಮಂಡಳಿ ಮತ್ತು ಈ ಮುಲ್ಲಮುಠ ಸಮಿತಿಯವರು ನಮ್ಮ ಹಿಂದಿನ ಆ ಮೂಲ ನಂಬಿಕೆಯನ್ನು ಅವರು ಬಿಡದೆ ಒಂದು ಒಳ್ಳೆಯ ರೀತಿಯಲ್ಲಿ ಇಂದಿನ ಪೀಳಿಗೆಗೆ, ಅಂದರೆ ಇಂದಿನ ಮುಂದಿನ ಪೀಳಿಗೆಗೂ ಇಂದಿನ ಪೀಳಿಗೆಗೂ ಇದನ್ನು ಪರಿಚಯಿಸುವಂಥ, ಇದನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಶ್ಲಾಘನೀಯವಾದಂಥ ವಿಷಯ. ನಿಜವಾಗಿಯೂ ಕೂಡ ಇಂಥ ನಮ್ಮ ಹಬ್ಬಗಳ ಆ ಸತ್ವ ಸಾರವನ್ನು ನಮ್ಮ ಇಂದಿನ ಯುವ ಜನಾಂಗಕ್ಕೆ, ಇಂದಿನ ಮಕ್ಕಳಿಗೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಎಲ್ಲ ಹಬ್ಬಗಳು ನಾನು ಆವಾಗಲೇ ಹೇಳಿದಾಗ ನಾಗರ ಪಂಚಮಿ, ನಮ್ಮ ಚೌತಿ ಹಬ್ಬ ಇರ್ಬೋದು, ಗಣಪತಿ ಹಬ್ಬ ಇರ್ಬೋದು, ಕೃಷ್ಣಾಷ್ಟಮಿ ಇರ್ಬೋದು. ಇನ್ನ ಕಾಲದಲ್ಲಿ ನಾವೊಂದು ಕೃಷ್ಣಾಷ್ಟಮಿ ಬರುವಾಗ ಸೀಮೆಕೋಲಿನಿಂದ ಹಿಡಿದು ನಮ್ಮ ತೆಗಿನ ಒಂದು ಗರಿಯ ಪೇಟ್ಲಾದ ಸದ್ದು ಕೇಳ್ತಾ ಇತ್ತು. ಯಾವ ಸದ್ದು ಇಲ್ಲ ಈಗ. ಆದರೆ ನಿಜವಾಗಿಯೂ ಆ ಒಂದು ಸತ್ವ ಇರುವಂಥದ್ದು ಹಿಂದಿನ ಕಾಲದ ಎಷ್ಟೇ ಆಧುನಿಕತೆ ಇರಲಿ ಇದರಲ್ಲಿರುವಂಥದ್ದು ಇಂಥ ಉಳಿಸಿ ಬೆಳೆಸುವಂಥ ಇಂಥ ಹಬ್ಬಗಳ ಸಾರವನ್ನು ಉಳಿಸುವಂಥ ಕೆಲಸವು ಇನ್ನಷ್ಟಾಗಲಿ ಅಂತ ನಾನು ಆಶಿಸ್ತೇನೆ.
ದೀಪಾವಳಿಯ ಪರ್ವಕಾಲ. ಇಂಥ ಸಂದರ್ಭದಲ್ಲಿ ಇವತ್ತು ನರಕ ಚತುರ್ದಶಿಯ ಪ್ರಯುಕ್ತ ವರ್ಷಂಪ್ರತಿ ನಮ್ಮ ಕಾಪು ವಾಸುದೇವ ದೇವಸ್ಥಾನ ಬಳಿಯಲ್ಲಿ ಒಂದು ಕೋಲದ ಥರ ಒಂದು ಬಂಟ ಹಾಕುವಂಥ ಒಂದು ಸಂಪ್ರದಾಯ ಬಹಳ ವರ್ಷದಿಂದ ಹಿಂದಿನಿಂದಲೂ ಹಿರಿಯರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಈಗಿನ ನಮ್ಮ ಯುವಕರು ಮತ್ತು ಇಲ್ಲಿಯ ಗ್ರಾಮಸ್ಥರೆಲ್ಲ ಸೇರಿ ಈ ವಾಸುದೇವ ದೇವಸ್ಥಾನದ ವಠಾರದಲ್ಲಿ ಇಂಥ ಒಂದು ದೈವದ ಒಂದು ಆರಾಧನಾ ರೀತಿಯಲ್ಲಿ ಈ ಬಂಟ ಹಾಕಿ ಕುಣಿಯುವಂಥ, ನರ್ತನ ಮಾಡುವಂಥ ಈ ಒಂದು ಕಾರ್ಯವನ್ನು ಭಾಳ ಸಂಪ್ರದಾಯಬದ್ಧವಾಗಿ ಮಾಡ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ಬಂದಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ದೀಪಾವಳಿಯ ಹಾರ್ದಿಕ ಶುಭಾಶಯ. ಜೊತೆಗೆ ಒಂದು ಪರಂಪರೆಯನ್ನು ಉಳಿಸುವಂಥ ಒಂದು ಪ್ರಯತ್ನ ಇಲ್ಲಿ ಆಗ್ತಾಯಿದೆ. ನಮ್ಮ ಕಾಪು ಪರಿಸರದಲ್ಲಿ ತುಂಬ ಕಡೆ ಈ ಥರ ಮುಳ್ಳಮುಟ್ಟೆಯ ಒಂದು ಕಾರ್ಯಕ್ರಮ ಆಗ್ತಾಯಿತ್ತು. ಮುಳ್ಳಮುಟ್ಟೆ ಕೆಲವು ಕಡೆ ಹಾಕಿದರೂ ಕೂಡ ಈ ಥರದ ಬಂಟ ಹಾಕಿ ಒಂದು ಕೋಲಾರ ಥರ ನರ್ತನ ಮಾಡುವಂಥದ್ದು ಬೇರೆಯಲ್ಲಿ ಕಾಣ್ತಾ ಇಲ್ಲ. ಹಾಗಾಗಿ ನಮ್ಮ ಈ ಒಂದು ದೇವಸ್ಥಾನ, ವಾಸುದೇವ ದೇವಸ್ಥಾನದ ಒಂದು ಪರಿಸರದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಕೂಡ ಮಧ್ಯೆ ಸ್ವಲ್ಪ ಕಾರಣಾಂತರದಿಂದ ಸ್ಥಗಿತ ಆಗಿತ್ತು. ಅದಕ್ಕೆ ಅದರ ವಿಷಯ ಗೋಚರಕ್ಕೆ ಬಂದ ನಂತರ ಅದನ್ನು ಮತ್ತೆ ಅದನ್ನು ಮುಂದುವರಿಸುವಂಥ ಒಂದು ಪ್ರಯತ್ನಗಳು ಇಲ್ಲಿ ಆಗ್ತಾಯಿದೆ. ಬಹುಶಃ ಅಂಥ ಒಂದು ದೀಪಾವಳಿಯ ಒಂದು ಹಬ್ಬದ ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮ ಜನರಿಗೆ ಧಾರ್ಮಿಕ ಕಾರ್ಯದ ಮೇಲೆ ನಂಬಿಕೆ ಮತ್ತು ಒಂದು ಮನೋರಂಜನೆ ಕೂಡ. ಮತ್ತು ಇದೀಗ ಕೋಲದ ಸೀಸನ್ ಅಲ್ಲ, ಆ್ಯಕ್ಚುಲಿ ನಮ್ಮಲ್ಲೆಲ್ಲ ಡಿಸೆಂಬರ್ ಜನವರಿ ನಂತರ ಬೇರೆ ಎಲ್ಲ ಕೋಲ ಅಥವಾ ಅಂಕಯನ ಎಲ್ಲ ಪ್ರಾರಂಭ ಆಗ್ತದೆ. ಆದರೆ ಇದೊಂದು ದೀಪಾವಳಿಯ ವಿಶೇಷ ಕಾರ್ಯಕ್ರಮವಾಗಿ ಇಲ್ಲಿ ಆಗ್ತಾಯಿದೆ. ಬಂದಿರುವಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ದೀಪಾವಳಿಯ ಉತ್ಸವದ ಶುಭಾಶಯವನ್ನು ಸಲ್ಲಿಸ್ತಾ, ಇವತ್ತು ನರಕ ಚತುರ್ದಶಿ, ನಾಡು ಅದರ ಜೊತೆ ಕರ್ನಾಟಕ ರಾಜ್ಯೋತ್ಸವ ಇದೆ, ಅದಕ್ಕೂ ಕೂಡ ಎಲ್ರಿಗೂ ಶುಭಾಶಯ. ಮತ್ತು 2ನೇ ತಾರೀಕಿಗೆ ನಮ್ಮ ಅಂಗಡಿ ಪೂಜೆ, ಆಯುಧ ಪೂಜೆ, ಈ ಥರ ಎಲ್ಲ ಧಾರ್ಮಿಕ ಕಾರ್ಯಕ್ರಮವನ್ನೆಲ್ಲ, ಗೋಪೂಜೆ ಇದನ್ನೆಲ್ಲ ನೆರವೇರ್ತಾರೆ. ಅಂತೂ ದೀಪಾವಳಿ ಒಂದು ಇಡೀ ನಮ್ಮ ದೇಶಕ್ಕೆ ಒಂದು ಬಹಳ ಹಬ್ಬಗಳ ರಾಜ ಅಂತ ಹೇಳ್ತಾರೆ ಈ ದೀಪಾವಳಿಯನ್ನು. ಅಂಥ ಒಂದು ಹಬ್ಬವನ್ನು ನಾವು ಆಚರಣೆ ಮಾಡ್ತಾಯಿದ್ದೇವೆ. ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ಕೂಡ ಸುಮಾರು 25 ಲಕ್ಷದಷ್ಟು ಹಣತೆಯನ್ನು ದೀಪ ಬೆಳಗಿಸಿ ಅಲ್ಲಿ ಈ ಕಾರ್ಯಕ್ರಮಗಳನ್ನು ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಹಾಗೆ ಇಡೀ ದೇಶಾದ್ಯಂತ ಇಂಥ ಒಳ್ಳೊಳ್ಳೆಯ ಕಾರ್ಯಕ್ರಮ ಆಗ್ತಾಯಿದೆ. ನಮ್ಮಲ್ಲಿ ಕೂಡ ಇಂಥ ಒಂದು ಸಂಪ್ರದಾಯಬದ್ಧವಂತ ಈ ಕಾರ್ಯಕ್ರಮ ಮಾಡಿರುವುದಕ್ಕೆ ಇಲ್ಲಿಯ ಸಂಘಟಕರನ್ನು ನಾನು ಅಭಿನಂದಿಸ್ತೇನೆ. ಎಲ್ರಿಗೂ ಶುಭ ಕೋರ್ತೇನೆ.